ಪ್ರಿಯರೇ, ಎಲ್ಲರಿಗೂ ನಮಸ್ಕಾರ. ಬದುಕು ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದು ಕರ್ನಾಟಕದ ಮೊದಲ ಮಹಿಳಾ ಸಾಹಿತಿ ಎಂಬ ಹೆಸರನ್ನು ಪಡೆದಿರುವಂಥ ಗೀತಾ ನಾಗಭೂಷಣ ಅವರು ಇಂದು ನಮ್ಮೊಂದಿಗಿಲ್ಲ. ಅವರಿಗೆ ಈ ಮೂಲಕ ನುಡಿ ನಮನವನ್ನು ಸಲ್ಲಿಸುತ್ತಾ ಇಂದಿನ ಕಗ್ಗವನ್ನು ಅವರಿಗೆ ನಾವು ಸಮರ್ಪಿಸುತ್ತಾ ಇದ್ದೇವೆ. ಮಾನ್ಯ DVG ಅವರ ಮಂಕುತಿಮ್ಮನ ದಿನಕ್ಕೊಂದು ಕಗ್ಗದೊಂದಿಗೆ ನಾನು ಕರುಣಾಕರ ಬಳಕೂರು ಹಾಗೂ ಗಾಯನದೊಂದಿಗೆ ವಿದ್ವಾನ್ ಸುರೇಶ್ ರಾವ್ ಅಟ್ಟೂರು. ಇಂದಿನ ಕಗ್ಗ ಔದಾರ್ಯ ತಾಯಿ ನೀತಿಗೆ ಧೈರ್ಯವೇ ತಂದೆ, ಸ್ವಾಧಿಪತ್ಯದೆ ನೀನು ಬಾಳನು ಆಳುವಡೆ, ಸ್ವಾಧಿಪತ್ಯದೆ ನೀನು ಬಾಳನು ಆಳುವಡೆ, ಹೋದದ್ದನ್ನು ನೆನೆಯದಿರು ಬರುವುದಕ್ಕೆ ಸಿದ್ಧನಿರು, ಹೋದುದನ್ನು ನೆನೆಯದಿರು ಬರುವುದಕ್ಕೆ ಸಿದ್ಧನಿರು, ಆದ ಇನಿತು ಸಂತೋಷ, ಆದ ಇನಿತು ಸಂತೋಷ ಮಂಕುತಿಮ್ಮ. ಔದಾರ್ಯ ತಾಯಿ ನೀತಿಗೆ ಧೈರ್ಯವೇ ತಂದೆ, ಸ್ವಾಧಿಪತ್ಯದೆ ನೀನು ಬಾಳನಾಡುವಡೆ, ಹೋದುದನು ನೆನೆಯದಿರು ಬರುವುದಕ್ಕೆ ಸಿದ್ಧನಿರು, ಓದುದನು ನೆನೆಯದಿರು ಬರುವುದಕ್ಕೆ ಸಿದ್ಧನಿರು, ಆದನಿತು ಸಂತೋಷ ಮಂಕುತಿಮ್ಮ, ಆದನಿತು ಸಂತೋಷ ಮಂಕುತಿಮ್ಮ. ಪ್ರಿಯರೇ, ಮಾನ್ಯ DVG ಅವರು ಮನುಷ್ಯನಿಗೆ ಸುಂದರವಾಗಿ ಈ ಕಗ್ಗದ ಮೂಲಕ ಒಂದು ಕಿವಿ ಮಾತನ್ನು ಹೇಳುತ್ತಾರೆ. ಮನುಷ್ಯನು ತನ್ನ ಬಾಳನ್ನು ನಿನ್ನಿಷ್ಟದಂತೆ ನೀನೇ ನಡೆಸಲಾದರೆ ನೀತಿಗೆ ಔದಾರ್ಯವೇ ತಾಯಿ, ಧೈರ್ಯವೇ ತಂದೆ, ಗತಿಸಿ ಹೋದುದನ್ನು ನೆನೆಯದೆ ಮುಂಬರುವುದಕ್ಕೆ ಸದಾ ನೀನು ಸಿದ್ಧನಿರು ಎಂದು ಹೇಳುತ್ತಾ ಬದುಕಿನ ಬಾಳಿನ ಕೆಲವು ಸೂತ್ರಗಳನ್ನು ನಮಗೆ ಅವರು ಇಲ್ಲಿ ಕಟ್ಟಿಕೊಡ್ತಾ ಇದ್ದಾರೆ ಈ ಕಗ್ಗದಲ್ಲಿ ಮಾನ್ಯ ಗುಂಡಪ್ಪನವರು. ಜಗತ್ತಿನಲ್ಲಿ ನಾವು ನಡೆಸುವ ಕಾರ್ಯವು ಯಾವ ಮೋಹಗಳಿಲ್ಲದೆ ನಡೆಸಬೇಕೆನ್ನುವುದೇ ಇಲ್ಲಿನ ಆಶಯ. ಆದರೆ ಕಾರ್ಯವನ್ನೇ ಮಾಡದೆ ಇರುವಂತಿಲ್ಲ. ಹಾಗೆ ಮಾಡುವಾಗ ನಮಗೆ ಧೈರ್ಯ ಬೇಕು. ಆದರೆ ದ್ವೇಷರಹಿತವಾಗಿರಬೇಕು. ಅಂದರೆ ಪ್ರೀತಿ ಮತ್ತು ದಯೆಯಿಂದ ಕೂಡಿ ಯಾರೊಂದಿಗೂ ಅತಿಯಾದ ವ್ಯಾಮೋಹವಿಲ್ಲದೆ ಇರಬೇಕು. ಅಂತಹ ಜೀವನವನ್ನು ನಾವು ನಡೆಸಬೇಕಾದರೆ ಸಮಾಜದಲ್ಲಿ ಬಹಳಷ್ಟು ಸಮಸ್ಯೆಗಳು, ಸವಾಲುಗಳು ಉಂಟಾಗ್ತವೆ. ಆದರೆ ಇವುಗಳನ್ನು ಮೆಟ್ಟಿ ನಿಂತು ಎದುರಿಸಿ ಪರಿಹರಿಸಿಕೊಂಡು ನಾನು ಮುನ್ನುಗ್ಗುತ್ತೇನೆ ಎನ್ನುವ ಧೈರ್ಯ ಇಲ್ಲಿ ನಮಗೆ ಬೇಕಾಗ್ತದೆ. ಈ ಧೈರ್ಯಗಳೊಂದಿಗೆ ಮುನ್ನುಗ್ಗುವಾಗ ರೂಪುರೇಷೆಗಳನ್ನು, ಯೋಜನೆಯನ್ನು ನಾವೇ ಇಲ್ಲಿ ರೂಪಿಸಿಕೊಳ್ಳಬೇಕು. ಇತರರ ಸಲಹೆ ಸೂಚನೆಗಳನ್ನು ಕೇಳಲಾರೆನು ಎಂಬ ಉದ್ದಟತನವನ್ನು, ಹಠವನ್ನು ಬಿಟ್ಟು ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಅಂತಿಮವಾಗಿ ನಾವೇ ಇಲ್ಲಿ ಸಿದ್ಧರಿರಬೇಕು. ಯಾಕಂದರೆ ಇಂದಿನ ದಿನದಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳುವಲ್ಲಿ ನಾವು ಸೋಲ್ತಾ ಇದ್ದೇವೆ. ನಾವು ತೆಗೆದುಕೊಂಡ ನಿರ್ಧಾರಕ್ಕೆ ಅಲ್ಲಿ ಪ್ರತಿಫಲ ಏನು ಸಿಗ್ತದೆ. ಆ ಪ್ರತಿಫಲಕ್ಕೆ ನಾವೇ ಹೊಣೆಗಾರರಾಗಿರುತ್ತೇವೆ, ಇತರರು ಅಲ್ಲ. ಅದು ಲಾಭವಾಗಲಿ ನಷ್ಟವಾಗಲಿ, ಕಷ್ಟವಿರಲಿ ಸುಖವಿರಲಿ, ಎಲ್ಲದಕ್ಕೂ ಕೂಡ ನಾವೇ ಹೊಣೆಗಾರರಾಗುತ್ತೇವೆ. ಇಂತಹ ವಿಷಮ ಸ್ಥಿತಿಯಲ್ಲಿ ಸುಖವು ಬಂದರೆ ಔದಾರ್ಯದಿಂದ ಎಲ್ಲರಲ್ಲೂ ಹಂಚಿಕೊಂಡು ಇತರರಿಗೂ ಸಂತೋಷವನ್ನು, ಖುಷಿಯನ್ನು ತಲುಪಿಸಬಹುದು. ಆದರೆ ಕಷ್ಟ ನಷ್ಟಗಳು ಉಂಟಾದರೆ ನನ್ನಿಂದ ಇತರರಿಗೆ ತೊಂದರೆಯಾಗಕೂಡದು. ಏನೋ ಔದಾರ್ಯವನ್ನು ತೋರಿ ಕಷ್ಟಕ್ಕೆ ನಾನು ಹೊಣೆಗಾರನಾಗಿ ಕಾಲವನ್ನು ಅನುಭವಿಸಿ ಗತಿಸಿ ಹೋದ ಮೇಲೆ ಕಳೆದು ಹೋದುದನ್ನು ನೆನೆಯದೆ ಮುಂದೆ ಬರುವ ದಿನಗಳಿಗೆ, ಮುಂದೆ ಬರುವ ಎಲ್ಲದಕ್ಕೂ ಕೂಡ ನಾನು ಸಿದ್ಧ ಎನ್ನುವ ಮನೋಧೈರ್ಯವನ್ನು ಬೆಳೆಸಿಕೊಂಡಾಗ ಪಾಲಿಗೆ ಬಂದಷ್ಟು ಪಂಚಾಮೃತ ಎನ್ನುವ ತೃಪ್ತಿಯೂ ಕೂಡ ಅಲ್ಲಿ ಇರಬೇಕಾಗ್ತದೆ. ಇಂತಹ ಬದುಕೆ ಇತರರಿಗೆ ಆದರ್ಶವಾಗ್ತದೆ. ಹಾಗಾಗಿ ಅಂತಹ ಆದರ್ಶ ಜೀವನ ನಮ್ಮದಾಗಬೇಕಾದರೆ ನಾವು ಧೈರ್ಯದಿಂದ ಮುನ್ನಡೆಯಬೇಕು.
ಆಗ ನೆಮ್ಮದಿಯೂ ಲಭಿಸ್ತದೆ, ಖುಷಿಯೂ ಇರ್ತದೆ. ಈ ಕಗ್ಗವನ್ನು ನಾವು ಇನ್ನಷ್ಟು ಸ್ಪಷ್ಟಪಡಿಸಿಕೊಳ್ಳುವುದಾದರೆ, ನಾವು ಬದುಕುವ ರೀತಿ ನೀತಿಗಳನ್ನು ಅಳವಡಿಸಿಕೊಂಡು ಪ್ರಜ್ಞಾವಂತನಾಗಿರುತ್ತೇನೆ ಅನ್ನುವಲ್ಲಿಯೇ ಉದಾರತೆಯು ತಾಯಿಯ ಪ್ರತೀಕವಾಗಿರ್ತದೆ. ಇತರರಿಗೆ ಕೊಡುವ ಭಾವ ಅಂದರೆ ಅಲ್ಲಿ ದಾನ ಇರ್ಬೋದು ಅಥವಾ ಜ್ಞಾನ ಇರ್ಬೋದು, ಇತರರಿಗೆ ಹಂಚುವಂಥದ್ದು, ಅದು ಉದಾರತೆಯಿಂದಿರಬೇಕು. ಮನೆಯಲ್ಲಿ ನಾವು ಕಂಡ ಹಾಗೆ ನಮ್ಮ ತಾಯಿ ಎಂದಿಗೂ ಕೂಡ ಮಕ್ಕಳಲ್ಲಿ ತರತಮ ಭಾವವನ್ನು ಉಂಟು ಮಾಡುವುದಿಲ್ಲ. ಆ ಭಾವವೇ ಇರೋದಿಲ್ಲ. ಅಲ್ಲಿ ಎಲ್ಲರಲ್ಲಿಯೂ ಕೂಡ ಒಂದಾಗುವ ಭಾವ ಇರ್ತದೆ. ಹಾಗೆ ಇಲ್ಲಿ ಬದುಕುವುದು ಬಡತನವಿರಲಿ ಸಿರಿತನವಿರಲಿ ಉದಾರತೆ ಮುಖ್ಯ. ತನ್ನಲ್ಲಿ ಇಲ್ಲದೇ ಇದ್ದರೂ ಕೊಡುವ ಉದಾರತೆ ಬಹಳ ಬೇಕಾಗ್ತದೆ. ಈ ಉದಾರತೆ ಬರಲು ಧೈರ್ಯ ಬೇಕು. ಎಲ್ಲರಲ್ಲಿ ಕೂಡ ಬರೋದಿಲ್ಲ, ಅದು ಸಾಧ್ಯವಿಲ್ಲ, ಕಷ್ಟ. ಇದುವೇ ತಂದೆ, ಉದಾರತೆಯೇ ತಾಯಿ. ಹಾಗಾಗಿ ಸ್ವ ಅಂದರೆ ಆತ್ಮ. ಶರೀರದಲ್ಲಿ ಶಕ್ತಿಯೇ ಎಲ್ಲವನ್ನ ಒಳಗೊಂಡಿರುವುದೇ. ನಾನು ಭಗವತ್ ತತ್ವ ಪರತತ್ವವನ್ನು ಅನುಸಂಧಾನದ ಮೂಲಕ ಗತವನ್ನು ನೆನೆಯದಿರು, ಮತ್ತೆ ಆಲೋಚಿಸಬೇಡ. ಕಳೆದು ಹೋಗಿರುವ ನಿನ್ನೆಯ ದಿನಗಳು ನೆನಪುಗಳಷ್ಟೇ. ನಿನ್ನೆಯ ದಿನ ದುಃಖವಾಗಿ, ನಾಳೆಯ ದಿನ ಭಯವಾಗಿ, ಇಂದಿನ ದಿನ ಮೋಹವಾಗಿ ನಮಗೆ ಕಾಡ್ತದೆ. ಹಾಗಾಗಿ ಎಲ್ಲದಕ್ಕೂ ಕೂಡ ನೀನು ಸಿದ್ಧನಿರು. ಈ ಶರೀರ ಜನ್ಮ ತಾಳುವ ಕ್ಷಣದಲ್ಲಿಯೇ ಸಾವು ಕೂಡ ನಿಶ್ಚಿತವಾಗಿದೆ. ಹಾಗಾಗಿ ಇರುವಷ್ಟು ದಿನ ಸಂಭ್ರಮದಿಂದ, ಖುಷಿಯಿಂದ, ಸಂತಸದಿಂದ ಬದುಕು ಭಾವವನ್ನು ತುಂಬಿ ಪರಿಪೂರ್ಣವಾಗಿ ನೀನು ಬದುಕು. ಆ ಬದುಕುವಾಗ ಸಿಗುವ ಆ ಒಂದು ಶ್ರೇಷ್ಠತೆಯೇ, ಉತ್ಕೃಷ್ಟವಾದಂಥ ಭಾವವೇ ಬದುಕು ಭಾವವನ್ನು ತುಂಬಿ ಪರಿಪೂರ್ಣವಾಗಿ ನಾವು ಬದುಕನ್ನು ಅನುಭವಿಸಬೇಕು ಎಂದು DVಜಿಯವರು ಈ ಕಗ್ಗದಲ್ಲಿ ಹೇಳುವುದನ್ನು ಕಾಣಬಹುದು. ನಾಳೆ ಇನ್ನೊಂದು ಕಗ್ಗದೊಂದಿಗೆ ನಾನು ಬರುತ್ತೇನೆ. ಅಲ್ಲಿಯ ತನಕ ನಮಸ್ಕಾರ.